ಕರಾವಳಿ ಜಿಲ್ಲೆಯ ಮೀನುಗಾರಿಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಬಗ್ಗೆ ಚರ್ಚಿಸುವ ಸಲುವಾಗಿ ಬೆಂಗಳೂರಿನಲ್ಲಿ ಕರಾವಳಿಯ 3 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗುವುದು ಎಂದು ರಾಜ್ಯ ಮೀನುಗಾರಿಕೆ ಮತ್ತು ಬಂದರು ಸಚಿವ ಎಸ್ ಅಂಗಾರ ತಿಳಿಸಿದ್ದಾರೆ. ಕಾಪು ಕ್ಷೇತ್ರ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಅಹವಾಲು ಸ್ವೀಕರಿಸಿ ಬಳಿಕ ತೌಕ್ತೆ ಚಂಡಮಾರುತದಿಂದಾಗಿ ಹಾನಿಗೊಳಗಾದ ಪ್ರದೇಶಗಳನ್ನು ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ಕೋವಿಡ್ ಸಂಕಷ್ಟದಲ್ಲಿರುವವರಿಗೆ ಮುಖ್ಯಮಂತ್ರಿಗಳು 500 ಕೋಟಿ ಪರಿಹಾರವನ್ನು ಘೋಷಿಸಿದ್ದಾರೆ. ಅದರಲ್ಲಿ ಮೀನುಗಾರ ಫಲಾನುಭವಿಗಳಿಗೆ ಪರಿಹಾರ ಹೆಚ್ಚಿಸುವಿಕೆ ಬಗ್ಗೆ ಇಲಾಖಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು. ಹೆಚ್ಚಿನ ಪರಿಹಾರಕ್ಕಾಗಿ ಬೇಡಿಕೆಗಳಿದ್ದು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ. ಒಟ್ಟಾಗಿ ಆದಷ್ಟು ಬೇಗನೆ ಆ ಹೆಜ್ಜೆಮಾಡಿಯಲ್ಲಿ ಕಾಮಗಾರಿ ಆಗುವುದಕ್ಕೆ ನಾವು ಸರ್ಕಾರಕ್ಕೆ ಯಾವ ರೀತಿ ಹೇಳಿದ್ವಿ. ನಾನು 1990-91ರಲ್ಲಿ ಕೂಡ ಇಲ್ಲಿ ಬಂದಿದೆ. ಆಗ 89 ನಾನು ಪ್ರಥಮ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾತನ್ನ ಈ ಒಂದು ಸಂದರ್ಭ ಬೆಳೆಕೊಂಡು ಮತ್ತೆ ಸೇರಿರ್ತಕ್ಕಂಥ ಎಲ್ಲರಿಗೆ ನಾನು ವಂದಿಸಿ ನಾನು ಮಾತಾಡ್ತೀನಿ. ಸಂದರ್ಭದಲ್ಲಿ ಮೀನುಗಾರರ ಸಮಸ್ಯೆ ಬಗ್ಗೆ ಉಲ್ಲೇಖವನ್ನ ಮಾಡಿದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತನಾಡಿದರು, ಹಾಗಾದ್ರೆ ಗಡಿಬಿಡಿ ಮಾಡಬೇಡ, ಒಂದು 2 ದಿನ ನಿಲ್ಲು ಹೋಗ್ತಿದ್ರು. ಆದರೆ ಮತ್ತೆ ನಾನು ಆ ಮನವಿಯನ್ನು ಕೊಟ್ಟು ಬಂದು 3-4 ದಿನದ ಒಳಗಡೆ ಇವತ್ತು ಮೀನುಗಾರರಿಗೆ ಕೂಡ ಒಂದಷ್ಟು ಪರಿಹಾರವನ್ನು ಈ ಕೊರೋನಾದ ಮಧ್ಯೆಯೂ ಕೂಡ ಘೋಷಣೆ ಮಾಡುವಂಥ ಅಂದರೆ 500 ಕೋಟಿಯ ವಿಶೇಷ 2ನೇ ಪ್ಯಾಕೇಜಲ್ಲಿ ಕೂಡ ಅದನ್ನು ಮಾಡಿದೆ. ಅದಕ್ಕೆ ನಾನು ನಾಳೆ ಮತ್ತೆ ನಾನು ಬೆಂಗಳೂರು